ರೂಪೇಶ್ ಶೆಟ್ಟಿ, ನಾನು ನಿಮ್ಮ ರೂಪೇಶ್ ಶೆಟ್ಟಿ ಮಾತಾಡ್ತಿರೋವಂಥದ್ದು. ಸೊ ನಾವಾಗ ಬಂದಿರೋವಂಥದ್ದು ತನಿಷ್ಕ್ ಜ್ಯುವೆಲರಿಗೆ. ಸೊ ನೀವು ಅನ್ಕೋಬಹುದು ತನಿಷ್ಕಿಗೆ ನಾನು ಯಾಕೆ ಬಂದಿದ್ದೀನಿ, ಸೊ ನಾನು ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಸೊ ಚಿನ್ನ ಖರೀದಿ ಮಾಡೋದಕ್ಕೆ ಎಷ್ಟು ಕಷ್ಟ ಇದೆ ಅಂದರೆ ದುಡ್ಡಿನ ವಿಷಯದಲ್ಲ, ಈ ಕಲೆಕ್ಷನ್ ವಿಷಯದಲ್ಲಿ ಅಥವಾ ಡಿಸೈನ್ ವಿಷಯದಲ್ಲಿ ತುಂಬ ಕಷ್ಟ ಇದೆ ಅಂತ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು. ಇಲ್ಲಿಗೆ ಅಂತಲ್ಲ, ಚಿನ್ನ ಖರೀದಿ ಮಾಡಬೇಕಿತ್ತು ನನಗೆ, ನನ್ನ ಅಕ್ಕನಿಗೆ ಒಂದು ಗಿಫ್ಟ್ ಕೊಡಬೇಕು ಅಂತ. ಬಟ್ ಬಂದ್ಮೇಲೆ ಗೊತ್ತಾಯಿತು, ಅಯ್ಯೋ ಇಷ್ಟೊಂದೆಲ್ಲ ಇದೆ ಇದರಲ್ಲಿ, 916 ಇದೆಯಂತೆ, ಕ್ಯಾರೆಟ್ ಇದೆಯಂತೆ, ಆ್ಯಂಡ್ ಲಾಟ್ ಆಫ್ ಥಿಂಗ್ಸ್ ಇನ್ವಾಲ್ವ್ ಇನ್ ಇಟ್. ಸೊ ಹಾಗಾಗಿ ತುಂಬ ಜ್ಯುವೆಲರಿ ಹುಡುಕಿದ ನಂತರ ತನಿಷ್ಕಿಗೆ ಬಂದೆ. ತನಿಷ್ಕಿಗೆ ಬಂದ ಮೇಲೆ ಅವರು ಕ್ಲಿಯರ್ ಆಗಿ ನಮ್ಗೆ ಹೇಳ್ಕೊಟ್ಟಿದ್ದು ಹೀಗೆ ಇದು ಹೀಗೆ ಇದು ಹೀಗೆ ಇದು ಹೀಗೆ ಅಂತ. ಸೊ ನನಗೆ ಅನ್ನಿಸ್ತು, ಸೊ ನಿಮ್ಮಲ್ಲೂ ಇಂಥ ಡೌಟ್ಗಳೆಲ್ಲ ಇರ್ಬೋದು. ಸೊ ಹಾಗಾಗಿ ಆ ಡೌಟ್ನ ಕ್ಲಿಯರ್ ಮಾಡೋದಕ್ಕೆ ಇಲ್ಬೇಕು ವಿಡಿಯೋ ಅಂತ, ಅಂದರೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ. ಜ್ಯುವೆಲ್ರಿ ಅಂದರೆ ಏನು, 916 ಅಂದರೆ ಏನು, 22 ಕ್ಯಾರೆಟ್ ಅಂದರೆ ಏನು, ಇದೆಲ್ಲ ಕಂಪ್ಲೀಟ್ ಆಗಿ ತಿಳಿಸೋಣ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇರೋವಂಥದ್ದು. ಸೊ ಫಸ್ಟ್ ಆಫ್ ಆಲ್ ತನಿಷ್ಕ್ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಒಂದು ಹಾರ್ಟ್ಲಿ ಕನೆಕ್ಷನ್ ಇದೆ ನಮಗೆ ತನಿಷ್ಕಿಗೆ. ಬಿಕಾಸ್ ಇದು ಟಾಟಾ ಬ್ರ್ಯಾಂಡ್, ಟಾಟಾ ಅನ್ನೋವಂಥ ಒಂದು ಕಂಪ್ನಿ ಬಗ್ಗೆ ನಮ್ಗೆ ಗೊತ್ತಿದೆ. ನಮ್ಮ ದೇಶ ಯಾವಾಗ ಕಷ್ಟದಲ್ಲಿದೆ ಅವಾಗೆಲ್ಲ ಟಾಟಾ ಅನ್ನೋವಂಥ ಒಂದು ಸಂಸ್ಥೆ ನಾವಿದ್ದೀವಿ ಅಂತ ಮುಂದೆ ಬರುತ್ತೆ. ಸೊ ಹಾಗಾಗಿ ಟಾಟಾ ಅಂತಂದ್ರೆ ನಮ್ಮ ದೇಶದ ಒಂದು ಸಂಸ್ಥೆ ಅನ್ನೋವಂಥ ಒಂದು ಖುಷಿ ಇದೆ. ಸೊ ಹಾಗಾಗಿ ತನಿಷ್ಕ್ ಬಂದಾಗ ನಮ್ಮ ದೇಶದ ಒಂದು ಒಳ್ಳೆ ಬ್ರ್ಯಾಂಡಿಗೆ ಬಂದಿದ್ದೀವಿ ಅನ್ನೋವಂಥ ಒಂದು ಖುಷಿ ಇದೆ. ಅದ್ರ ಜೊತೆಗೆ ನಂಬಿಕೆ, ಗೋಲ್ಡ್ ಅಂದ್ರೆ ಒಂದು ನಂಬಿಕೆ. ಸೊ ನೀವು ಹಿಂದಿನ ಕಾಲದ ಸಿನಿಮಾ ಎಲ್ಲ ನೋಡಿರ್ತೀರ, ಚಿನ್ನ ಅಂತಂದ್ರೆ ಅದರಲ್ಲಿ ಒಂದು ನಂಬಿಕೆ ಸ್ಪರ್ಶ ಇರುತ್ತೆ. ಸೊ ತನಿಷ್ಕ್ ಅಂತಂದ್ರೆ ಒಂದು ನಂಬಿಕೆ, ಚಿನ್ನ ಅಂತಂದ್ರೆ ಒಂದು ನಂಬಿಕೆ. ಆ ನಂಬಿಕೆಯನ್ನ ಉಳಿಸ್ಕೊಂಡಿದ್ದಾರೆ ಇಷ್ಟು ವರ್ಷದಿಂದ. ನೀವು ಕೂಡ ಬರಬೇಕು, ಒಂದ್ಸಲ ನೋಡ್ಬೇಕು ಅಂತಂದ್ರೆ ಎಲ್ಲಿಗೆ ಬರ್ಬೋದು, ಮಂಗಳೂರಿನಲ್ಲಿ ಜ್ಯೋತಿ ಅನ್ನುವಂಥ ಒಂದು ಸರ್ಕಲ್ ಇದೆ, ಅಲ್ಲೇ ಪಕ್ಕದಲ್ಲಿ ತನಿಷ್ಕ್ ಇದೆ. ಬನ್ನಿ, ಡೆಫಿನೆಟ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ನೀವು ಇಲ್ಲಿಗೆ ಬಂದ್ರೆ ಅದು ನೀವು ಲೈವ್ ಆಗಿ ನೋಡ್ಬೋದು. ಸೊ ಒನ್ ಬೈ ಒನ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಫಾಲೋ ಮೀ. ಸೊ ಹೆಂಗೊಂಚೂರು ಡೌಟ್ ಉಂಟು ಇದು ಗೋಲ್ಡ್ ಬಗ್ಗೆ ಅದಕ್ಕೂ, ಮೇಕಿಂಗ್ ಚಾರ್ಜ್ ಬಗ್ಗೆ ಅದಕ್ಕೂ, ಅಥವಾ ನಾನು ಡೈಮಂಡ್ ಬಗ್ಗೆ ಅದಕ್ಕೂ, ಆ ಡೌಟ್ ಮಾತ್ರ ಕ್ಲಿಯರ್ ಮಾಡ್ಬೇಕ. ಸೊ ನಿಕ್ಲಿಗೆ ಆ ಡೌಟ್ ಉಪ್ಪರೇ ಯಾವ. ಸೊ ಬನ್ನಿ ಸರ್, ವಿಷಯ ಬಂದ ಇದರ ಒಂದು ತನಿಷ್ಕ್ ಕ್ವಾಲಿಟಿದೆಲ್ಲ ಕಾಂಪ್ರಮೈಸ್ ಇದ್ದಿ, ಒಂಚೂರು ಈ ಮೇಕಿಂಗ್ ಚಾರ್ಜ್ ಅಂತ ಜಾಸ್ತಿ ಕೊಡೋದು. ಸೊ ಹೆಂಗಿತ್ತೆ ಬಜೆಟ್ ಅಂತ ಕಮ್ಮಿ ಉಂಟು, ಮೇಕಿಂಗ್ ಚಾರ್ಜ್ ಒಂಜಿ ಅದು ಕಮ್ಮಿ ಇತ್ತು, 15-16 ಅಂಚೆ ಎತ್ತನ ಎಡ್ಡೈತೆ ಸರ್. ಶೂರ್ ಸರ್, ಎಂಕಲ್ ನೈಟ್ 8% ಸ್ಟಾರ್ಟಿಂಗ್ ಮೇಕಿಂಗ್ ಚಾರ್ಜಸ್ ಇಡು ಉಂಡು ಗೋಲ್ಡ್. 8 or 18? 8 sir, 8. Okay. 8% making charges idu. We have all collections. Okay. Earring, chain, bangles, pura collection on latest designs undu. How ireg and board ireg collection to spave. 8%. Okay. So I want to make this point clear. ಸುಮಾರು ಜನ ಕೊಂಚಿ ಥಿಂಕಿಂಗ್ ಉಂಟು ತನಿಷ್ಕ್ ಕ್ವಾಲಿಟಿ ಅಂತೂ ಕಾಂಪ್ರಮೈಸ್ ಇಜ್ಜಿ, ಬಟ್ ಅక్కడ ಒಂಚೂರು ಮೇಕಿಂಗ್ ಚಾರ್ಜ್ ಒಂಚೂರು ಜಾಸ್ತಿ ಉಂಟು, ಒಂಜಿ 25-30 ಉಂದು. ಬಟ್ ನಿಕ್ಲಿಗೆ ಮಾತ್ರ ಎನ್ನ ಮುಖ್ಯ ನಾನು ತೆರಪೊಂದಾದ ಬಂಡ 8% ಹಿಡಿದು ಮೇಕಿಂಗ್ ಚಾರ್ಜ್ ಸ್ಟಾರ್ಟ್ ಆಪನ್ ಮುಲ್ಪ ఒక ಪೊಂಜನಾಗ್ಲಿಕ್ಕೆ ಗೊತ್ತುಂಡ ತಕ್ಕ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮೇಕಿಂಗ್ ಚಾರ್ಜ್ ಇರ್ತದೆ. ತಗೊಂಡು ವೆನ್ ಮೇಕಿಂಗ್ ಚಾರ್ಜ್ ಜಾಸ್ತಿ ಆನಾಗ ಆಯ್ತಾ ರೇಟ್ ಜಾಸ್ತಿ ಆಗ್ಬೋದು. ಸೊ 8% ಹಿಡಿದು ಸ್ಟಾರ್ಟ್ ಆಗ್ಬೋದು ತನಿಷ್ಕ್ ಮೇಕಿಂಗ್ ಚಾರ್ಜ್. ಸೊ ಬೊಪ್ಪಂಗಿ ಡೌಟು. ಸೊ ಇದು ತನಿಷ್ಕ್ ಬಂದಾಗ ಮಾತಾಡ್ತಾರೆ ಡೈಮಂಡ್ ಅಲ್ಲಿ ಬೆಟ್ಟದಿತ್ತು, ಡೈಮಂಡ್ಗೆ ಅಡೆ ಬೋಲಿ ಇದೆ. ಬಟ್ ವಾಟ್ ಅಬೌಟ್ ದ ಗೋಲ್ಡ್ ಕಲೆಕ್ಷನ್ ಬಗ್ಗೆ ತನಿಷ್ಕ್ ಎಂಚು ಐತ ಬಗ್ಗೆ ದಾದ ಅಂತಾರೆ. ಗೋಲ್ಡ್ ಕಲೆಕ್ಷನ್ ಮಸ್ತ್ ಉಂಟು ಸರ್ ಇಂಕ್ಲೂಡ್. In fact, we are having one of the best designs in bangle, necklace. Because latest collections, latest designs pura inkalna best karigars all over India work manper. Inkalna swanta factory dapan Tanishk the one factory all over India inkalna presence undu. So anchane inkalna all over India vite karigar specialization upper. How karigars inkalna factory belam anta dakalna designs inkal handmade designs. Pura mast wide collection undu gold ulla. So ancha dalej inkal only diamond specialized manpa. We have lot of collection in gold. Inkala collection tool is pura uncut diamond, open polki, gold designs, bokka erege, meenakari work, pura collections inkala available undu sir. Okay, so engal onji feel itti nanite mata jewelry ponaga enga bodidin gold. I thought Tanishk bode anda ಅದು gold ಇದೆ ಅನ್ನೋದು. So that was wrong because ide bannaga gold ಜಾಸ್ತಿ ತೋಜನು. ಸೊ ಡೈಮಂಡ್ ಬೇತನೆ ಸೆಕ್ಷನ್ ಉಂಟು. ಸೊ ಅಂಜದ ತನಿಷ್ಕ್ಗೆ ಕೇವಲ ಡೈಮಂಡ್ ಬರೋದು ನಿಜ. ನಾರ್ಮಲಿ ಜ್ಯುವೆಲರಿ ಪೋನಾಗ ಒಯ್ಕ್ ಪೋಪರ್ ಗೋಲ್ಡ್ ಆದಪ್ಪು, ಪ್ಲಾಟಿನಮ್ ಆದಪ್ಪು, ಡೈಮಂಡ್ ಆದಪ್ಪು ಅವು ಮಾತ ಬೋಡು ಅವು ಮಾತಲ್ಲ ಆಸ್ ಬೇತೆ ಜ್ಯುವೆಲರಿ ತಿಕ್ಕಲಕ್ಕನೆ ತನಿಷ್ಕ್ ತಿಕ್ಕುಡು ಎಸ್ಪೆಷಲಿ 8% ಮೇಕಿಂಗ್ ಚಾರ್ಜ್ ಹಿಡಿದು ಸ್ಟಾರ್ಟ್ ಆಗೋದು. ಸೊ ನನ್ನದು ಇನ್ಫಾರ್ಮೇಶನ್ ಉಂಟು. ಸೊ ಹಿಂಗೆ ಕ್ಯಾರೆಟ್ ಮೀಟರ್ ಅಂತ ಪನ್ಪುಣ ಕೇಂದ್ರ. ಸೊ ಅವು ದಾದಾನು ನಿಕ್ಲಿಕ್ಕೆ ಅಂತ ತೋಜಾವೆ. ಲೆಟ್ಸ್ ಗೋ. Okay, so this is carrot meter, right? Okay. So ನಮ್ಮ ಕ್ಯಾರೆಟ್ ಹಲ್ವಾಗೆಂದ, ಕ್ಯಾರೆಟ್ ಜ್ಯೂಸ್ಗೆಂದ, ಕ್ಯಾರೆಟ್ ದ ಪಾಯಸಕ್ಕೆಂದ. ಸೊ ಹಿಂಗೆ ಸುಮಾರು ಜನ ಅಂತಾರೆ ತನಿಷ್ಕ್ ಅದನ್ನು ಕ್ಯಾರೆಟ್ ಮೀಟರ್ ಉಂಡಿಗೆ ಅಂದರೆ. ಸೊ ದಿಸ್ ಇಸ್ ದ ಕ್ಯಾರೆಟ್ ಮೀಟರ್ ಅದೇ. ಸೊ ವಾಟ್ ಈಸ್ ಎಕ್ಸಾಕ್ಟ್ಲಿ ಸೊ ಕ್ಯಾರೆಟ್ ಮೀಟರ್ ದಾಯಗ್ಬೋದು ಏನಿನ ವಿಷಯ? Sir, as you know, carat meter Tanishk introduced money first around nearly around
20 years back. Okay. Net irega ಒಂದು this is the machine ನಮ್ಮ ನೆಟ್ ಗೋಲ್ಡ್ ಜ್ಯುವೆಲರಿ ದೀಪ as it ತೋಂದುಲ ನೆಟ್ಟಿಂಗ್ ಜ್ಯುವೆಲರಿ ದೀತಂಡು ನೆಟ್ ಪ್ಯೂರಿಟಿ ಚೆಕಿಂಗ್ ಮನ್ಪರೆ ಒಂದು 30 seconds ಬೋರ್ಡ್ ಆಪನ್ ಎವ್ರಿ ಜ್ಯುವೆಲರಿ ಐಟಮ್ and net irega gold purity with the other gold jewelry only alloy. It's a mixture of metals. Like irega 91.6 panda only ಒಂದು 22 ಕ್ಯಾರೆಟ್ ಗೋಲ್ಡ್ ಒಂದು ಪನ್ಪನ ದಟ್ ಈಸ್ ದ ಬೆಂಚ್ ಮಾರ್ಕ್ 916 ಗೋಲ್ಡ್ ಒಂದು ಐಕ್ ಪನ್ಪನ್ ಐಕ್ ಅವು ದಯ ಪನ್ಪನ್ ಪಂಡ 91.67% ಆಫ್ ಗೋಲ್ಡ್ ಐಟ್ ಉಪ್ಪೋಡು ದ್ಯಾಟ್ ಗೋಲ್ಡ್ ಅವು ಗೋಲ್ಡ್ಗೆ 916 ಅಂತ ಪನ್ನೋದು ಐಕ್ ಹತ್ರ ಇತ್ತ ನಮ್ಮ ಹಾಲ್ ಮಾರ್ಕಿಂಗ್ BIS ಅವು ಪೂರ ಬರ್ಕೊಂಡು ಅವು ತನಿಷ್ಕ್ ಕಡ್ಲೆ ಇತ್ತೆ ಹಾಲ್ ಮಾರ್ಕಿಂಗ್ ಗೋಲ್ಡೇ ಬರೋನುಂಡು ನಮ್ಮ ಹಾಲ್ ಮಾರ್ಕ್ ಅದೇ ಬರ್ಕೊಂಡು ತನಿಷ್ಕ್ದ ಎವ್ರಿ ಜ್ಯುವೆಲರಿ ಐಟಮ್ ನೆಟ್ಟಿರ್ತು ಎರಡು ಸರಿ ಇತ್ತು 91.9% ಗೋಲ್ಡ್ದ ಕಾಂಪೋಸಿಷನ್ ತೆಚ್ಕೊಂಡು Okay, bete silver and copper, zinc. So the standard is 91.6, but it is 91.9. Okay, fantastic. So it is above the required standard. That is what our jewelry we maintain the standard. Okay, sir, inchene when customer itte barper old gold exchange manpere. Avla ingul first ingul customer gonji approximate estimation korere. Carat metered ingul purity check manpa. Add customer gonji approximate estimate kordu. Then we, if the customer is agree, we proceed with the exchange. If the exchange policy, it is also the one of the best in the market. 100% exchange value for old gold. 22 carat the 22 carat the myth itna like deduction daleji 100% exchange value prevailing rate ಆ ದಿನದ ಗೋಲ್ಡ್ ರೇಟ್ ವ್ಯಾಲ್ಯೂ ತಿಕೊಂಡು ಓಕೆ ಅಂಚ ಇಂಕಲ್ನ ಎಕ್ಸ್ಚೇಂಜ್ ಪಾಲಿಸಿ ಸೊ ಬಗ್ಗೆ ಏನಾರ ಬಂದ್ಬೇಕಂದ್ರೆ ಮೂಲ ಅವಲ ಏನು ಮೆಲ್ಟ್ ಮಾಡ್ತಿದ್ದು ಸೊ ಐನ ಅವಲ ಫಿನಿಶ್ ಮಾಡ್ಬಾರ ಫಿನಿಶ್ ಮಾಡ ನಮಗೆ ಇಮೋಷನಲಿ ಟಚ್ ಎಲ್ಲ ಬಂಗಾರ ಕೂಡ ಬಾರ್ಡರ್ ಅಲ್ಲಿ ಅವು ಕರೆಕ್ಟ್ ಸರ್ ಖಂಡಿತ ಅವು ಇಂಚ ಪಂಡ ತನಿಷ್ಕಡ್ ಇತ್ತೆ ತನಿಷ್ಕದಲ್ಲ ಅವು ಜ್ಯುವೆಲರಿ ಉಂಡದು ಎವ್ರಿ ಪೀಸ್ ಇಸ್ ಬ್ರ್ಯಾಂಡ್ ನ್ಯೂ ಅಂತ ಬಂತು ಎವ್ರಿ ಗೋಲ್ಡ್ ಐಟಮ್ ನಮ್ಮ ಹೊಸತೆ ಆದ ಫ್ಯಾಕ್ಟರಿ ಬರ್ಕೊಂಡು ಅಂಚನೆ ಈರೊಂದು ಎಕ್ಸ್ಚೇಂಜ್ ಕೊರಿಯರ್ ರಿಂಗ್ ಉಪ್ಪಡು ಚೈನ್ ಉಪ್ಪಡು ಅವೇನೊಂದು ಪಾಡುವರು ಐತೊಟ್ಟಿಗೆ ಒಂದು ಇಮೋಷನಲ್ ಕನೆಕ್ಟ್ ಉಪ್ಪುಂಡು ಅವು ಬೇತೆಯರಿಗೆಲ್ಲ ಪೋವಂದಿಲ್ಲಕ ಅವು ಬೇತೆಯರ್ಲ ಯೂಸ್ ಪಂದಿಲ್ಲಕ ಐಕ ನಮ್ಮ ಕಸ್ಟಮರ್ನ ಕಣ್ಣೆದುರುಡು ಅವೇನು ಮೆಲ್ಟ್ ಮಂತದ್ದು ಇಡ್ಬೇಕ ಪಿರ ವ್ಯಾಲ್ಯೂಷನ್ ಕಾನಪ ಇಂಕುಲ್ ದಟ್ ಈಸ್ ಅ ಕ್ಲಿಯರ್ ಇಂಕುಲ್ ಕಸ್ಟಮರ್ನ ಎದುರುಡೆ ಮಂತನ ಕಸ್ಟಮರ್ಗದಲ್ಲ ಡೌಟ್ ಉಪ್ಪುಜಿ ಒಂದೊಂದು ಟ್ರಾನ್ಸ್ಪರೆಂಟ್ ಪ್ರೊಸೀಜರ್ ಉಂಟು ಸೇಮ್ ಇಂಕಲ್ನ ಬಿಲ್ಲಿಂಗ್ ಪ್ರೊಸೀಜರ್ ಲಾಂಚನೆ ಇಟ್ಸ್ ಅ ವೆರಿ ಟ್ರಾನ್ಸ್ಪರೆಂಟ್ ಪ್ರೊಸೀಜರ್ 100% ಕ್ಲಾರಿಟಿ ಉಂಟು ಕಸ್ಟಮರ್ಗೆ ಐತೊಟ್ಟಿಗೆ ಇಂಕಲ್ನ ಎವ್ರಿ ಬಿಲ್ಡ್ ಇಂಕುಲ್ ತನಿಷ್ಕದ ಸರ್ಟಿಫಿಕೇಟ್ ಕೊರ್ಪ ಗೋಲ್ಡ್ಗಳ ಡೈಮಂಡ್ಗಳ ತನಿಷ್ಕದ ಟಾಟಾ ಸರ್ಟಿಫಿಕೇಟ್ ಬರ್ಕೊಂಡು ಸರ್ ಓಕೆ ಮೋಸ್ಟ್ ಟ್ರಸ್ಟೆಡ್ ಬ್ರ್ಯಾಂಡ್ ಅಂತ ಬಂದ್ಬಿಟ್ಟು ಟಾಟಾನ ಸೊ ಇದು ಈ ಎಕ್ಸ್ಪೆರಿಮೆಂಟ್ ನಾನು ನಿಕ್ಲಿಕ್ಕೆ ಯಾವ ಮಲ್ಲ ತಿಂಗಳಿಗೆ ಇದು ಬುಚ್ಚಪ್ಪ ಬಟ್ ಸ್ಟಿಲ್ ಟಾಟಾ ಬಂದಾಗ ಅದನ್ನ ತನಿಷ್ಕಿಗೆ ಬಂದಾಗ ಒಂದು ಮಾತೇ ನಿಕ್ಲಿಕ್ಕೆ ತಿಳ್ದಿದ್ರು ಆ್ಯಂಡ್ ಈ ಕ್ಯಾರೆಟ್ ಮೀಟರ್ದ ಮೇರ್ ಪನ್ನ ಲೆಕ್ಕ ಯಾನ ಅರ್ಥ ಮಾಡ್ಕೊಂಡು ಆದವಣ್ಣ ಕೆಲವು ದಿಕ್ಕಡು ನಮ್ಮ ಮೋಸ ಎಂಚ ಮಾಡಿದ ನಮ್ಮ ಒಂದು ಎರಡನ ಬಂಗಾರ ಮನ್ಬಾರ ಕೊರಪ ಆಮೇಲೆ 22 ಕ್ಯಾರೆಟ್ ಬಂದು 22 ಕ್ಯಾರೆಟ್ ರೇಟ್ ಮಾಡೋರು ಬಟ್ ಮೂಲ ಮತ್ತು ಚೆಕ್ ಮಾಡ್ಕೊಳ್ಳಾಗ 18 ಅದನ್ನ ಕಮ್ಮಿ ತೋಜ ನಂಗೆ ಫೀಲ್ ಆಗ್ಬಿಡುತ್ತೆ ಅಯ್ಯೋ ಧರ್ಮ ಕಾಸಂಜೂರು ಜಾಸ್ತಿ ಕೊರಿಯ ಅಂದ್ರೆ ಸೊ ಐಕ್ ಅದನ್ನು ಯೂಸ್ ಮಾಡ್ಕೊಂಡು ಸೊ ಅಂಚೆ ಅದಕ್ಕೆ ಎನಿ ಟೈಮ್ ಬರಲಿ ಮೊದಲು ಚೆಕ್ ಮಾಡ್ಕೊಳ್ಳಿ ಸೊ ಏನೊಂದು ತೂಲೆ ಸೊ 8 ಕ್ಯಾರೆಟ್ ಉಂಟು ಅಂಚೆ ಇಂಚ ಅಂದ್ರೆ ಸೊ ಅಕಾರ್ಡಿಂಗ್ ಟು ಮೀ 22 ಕ್ಯಾರೆಟ್ ನಮ್ಮ ಜಾಸ್ತಿ ಜ್ಯುವೆಲ್ರಿ ಮಾತ್ರ ಮಾಡ್ಕೊಂಡು ಅದೇ ಎಸ್ ಓಕೆ ಅಂಚೆ ಈ ಕ್ಯಾರೆಟ್ ಮೀಟರ್ ಯೂಸ್ ಆದ ಕ್ಯಾರೆಟ್ ಬಣ್ಣದಾದ ಮಾರ್ಕೆಟ್ ಇದಕ್ಕೆ ಮಾತ್ರ ಕ್ಯಾರೆಟ್ ಆಗ್ತದೆ ಸೊ ಬಂಗಾರದಲ್ಲೇ ಕ್ಯಾರೆಟ್ ಉಂಟು ನಿಮಗೆ ಫುಲ್ ಕ್ಲಾರಿಟಿ ತೆಗೆದುಪ್ಪು ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇದು ವಿಷಯದ ಬಂಡ ಐತೆ ಬಂಗಾರದ ಪರ ನಮ್ಮ ವಾರನೇ ಕಾಸು ಪಾಟ್ ಹಿಡಿದು ಸ್ಕೀಮ್ ಇತ್ತು ದಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್ ಆ್ಯಂಡ್ ಮೂಲ GH ಬಂದ್ಬಿಟ್ಟು ಅಂಚೆ ಒಂದು ಸ್ಕೀಮ್ದ ಬಗ್ಗೆ ಕೇಳಿದೆ ಸಮಥಿಂಗ್ ಕಾಲ್ಡ್ ಗೋಲ್ಡನ್ ಹಾರ್ವೆಸ್ಟ್ ಇಸ್ ಇಟ್ ಗೋಲ್ಡನ್ ಹಾರ್ವೆಸ್ಟ್ ಉಂಟು ಸರ್ ಹೌದಾ ಆ್ಯಕ್ಚುಲಿ ಅವು ಪಂಡ ಇಂಚ ಗೊತ್ತುಂಟು ಸರ್ ಈಗ ಓನ್ಲಿ 10 months ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಕಟ್ಟರು ಪುನಿ ಐಟ್ ಇರೆಗ್ ಸ್ಟಾರ್ಟಿಂಗ್ ಫ್ರಮ್ ಓನ್ಲಿ 2000 rupees per month and ಇರ್ನ ಸ್ಕೀಮ್ ಡ್ಯೂರೇಷನ್ ಮುಗಿಬೇಕು ಇರ ಹಿಡ್ದು ರಿಡೀಮ್ ಮನ್ಬೋಲಿ ಪರ್ಚೇಸ್ ಮನ್ಬೋಲಿ ಐಟ್ ಇರೆಗ್ ಅವಲ ಗೋಲ್ಡ್ ಡೈಮಂಡ್ ಅವೇ ದೆತ್ತ ನೋಡೋದು ಅಂಚದಲ್ಲ ಇಜ್ಜಿ ಇರೆಗ್ ಆಪ್ಷನ್ ಓಪನ್ ಇರ್ನ ಚಾಯ್ಸ್ ಇರೆಗ್ ಓ ಬೋರ್ಡ್ ಸೊ I'll make it clear to the audience ಪಡ 10 ತಿಂಗಳು ಕಟ್ಟರ ಮಿನಿಮಮ್ ಇಸ್ 2000 ಮಿನಿಮಮ್ ಇಸ್ 2000 ಓಕೆ ಸೊ ನಂಗೊಂದು ಪರ್ಸೆಪ್ಷನ್ ಉಂಟು ಓಕೆ ಗೋಲ್ಡ್ ಸ್ಕೀಮ್ ಬಂದು ಮಿನಿಮಮ್ 5,000 ಎಲ್ಲ ಕಟ್ಟೋದು ಬಟ್ ತನಿಷ್ಕದು ಇಟ್ ಈಸ್ ಓನ್ಲಿ 2000 ನಡ್ಸ್ತಾರೆ ನಮ್ಮ ಒಂದು 2 ಸಲ ಪಬ್ಗೆ ಬೋಂಡ ಇದನ್ನ ಹೋಟೆಲ್ಗೆ ಬೋಂಡ ಬಾರಕ್ಕೆ ಬೋಂಡ ಖಾಲಿ ಆಗ್ಬೋದು ಅದೇ ಸೊ ಇನ್ನು ಮೂಲ ಪಾಡು ನಾನು ಒಂದು 10 ತಿಂಗಳು ಕೊಂಚ ಎಡ್ಡೆ ಚೈನ್ ಮಾಡ್ಕೊಳ್ಳಿ ರಿಂಗ್ ಮಾಡ್ಕೊಳ್ಳಿ ದಾದ ಮಾಡ್ಕೊಳ್ಳಿ ಬಟ್ ಕನ್ಫ್ಯೂಷನ್ ಆದ ಬಂಡ ಇಂಚಿನ ಪನ್ಪೇರು ಮಾತಾ ಜ್ಯುವೆಲರ್ದಲ್ಲ ಇಂಚೆ ಬೊಗಾನ್ ಬೇರೆ ಮತ್ತೆ ಇವಾಗ ಒಂದು ಈದ್ ಮಾತ್ರ ಇದೇ ಕಲೆಕ್ಷನ್ ಇಟ್ಟಿದೆ ಪೂಡು ಅಂಚದಲ್ಲ ರಿಸ್ಟ್ರಿಕ್ಷನ್ಸ್ ಉಂಟು ಅಂಚ ಬಿಲ್ಕುಲ್ ದಾಲ ಇದ್ದಿ ಸರ್ ಓಲಾ ಕಲೆಕ್ಷನ್ ದೇತನೋಲಿ ಏರೆಗೋ ಚಾಯ್ಸ್ ಆಪಂಡ ಓಲಾ ಕಲೆಕ್ಷನ್ ಸಿಲೆಕ್ಟ್ ಮಂತ್ ಪರ್ಚೇಸ್ ಮಾಡ್ಬೋಲಿ ಅವು ಸ್ಕೀಮ್ ಹಿಡಿದು ಏರೆಗ ಐಟ್ ಒಂಜಿ ಅಮೌಂಟ್ ಆಫ್ ಬೋನಸ್ ಬರ್ಕೊಂಡು ಬೊಕ ಮೇನ್ ಐತ ಅಡ್ವಾಂಟೇಜ್ ಪಂಡ ಏರೆಗ ಆನ್ ಗೋಯಿಂಗ್ ಆಫರ್ಡ್ ಕ್ಲಬ್ ಮನ್ಪೋಲಿ
ಅವು ಪರ್ಟಿಕ್ಯುಲರ್ ಇರಿಗೆ ಸ್ಕೀಮ್ ಇರ್ ಅಮೌಂಟ್ ರಿಡೀಮ್ ಮನ್ನಾಗ ಆನ್ಗೋಯಿಂಗ್ ಆಫರ್ ಇರ್ ಕ್ಲಬ್ ಮನ್ಪರೆ ಆಪ್ಷನ್ ತಿಕ್ಕೊಂಡು ಓಕೆ ಆ ಟೈಮ್ ಒಳ್ಳೆ ಆಫರ್ ಇತ್ತಿಲ್ಲ ನಮ್ಮನ್ನ ಸೈಡ್ ದಿಯರ್ ಇತ್ತು ಸ್ಕೀಮ್ ದಾಗ್ಲಿ ಸೈಡ್ ಬೋಲ್ ಅಂತ ಸ್ಕೀಮ್ ದ ಖಾಲಿ ಅಡ್ವಾಂಟೇಜ್ ಸ್ಕೀಮ್ ದನೆ ಇರಿಗೆ ಬೋನಸ್ ತಿಕ್ಕೊಂಡು ಆಫರ್ ಅಪ್ಲಿಕೇಬಲ್ ಇದೆ ಅಂಚದಾಲ ಇದೆ ಸರ್ ಇರಿಗೆ ಆಫರ್ಲ ಕ್ಲಬ್ ಮನ್ಪೋಲಿ ಅಲಾಂಗ್ ವಿತ್ ದ ಸ್ಕೀಮ್ ದ ಬೆನಿಫಿಟ್ ತಿಕ್ಕೊಂಡು ಬೋನಸ್ ಅಮೌಂಟ್ ತಿಕ್ಕೊಂಡು ಅವು ಕ್ಲಬ್ ಮಂತದೆ ಇರ್ ಪರ್ಚೇಸ್ ಮಾಡ್ಬೋದು. ಓ ಮೈ ಗಾಡ್ ದೆನ್ ವೈ ಆರ್ ಯು ವೇಟಿಂಗ್ ಫಾರ್ ಸುಂದರ್ ದಡ್ಡ ಸ್ಕೀಮ್ ವಾ ಸ್ಕೀಮ್ ಇಟ್ಲ ಲಿಕ್ಕರೆ ಚಾನ್ಸ್ ಇಜ್ಜಿ ಸೊ ತನಿಷ್ಕಿಗೆ ಬಲೆ ಮಿನಿಮಮ್ 2,000 ಕಟ್ಟಿನಾಡ ಇದು ಒಟ್ಟಿಗೂ ನಿಕ್ಲು 10 ತಿಂಗಳು ಅವನಾಗ ಅವನ ಬೆಸ್ಟ್ ಆಫರ್ ಉಂಡು ನಿನ್ನೆ ಅವ ಆಫರ್ಲ ತಿಕ್ಕೊಂಡು ఒక అందువే తెతొల్లి అవే తెతొల్లి దట్ ఈస్ దేర్ ఇస్ నో రిస్ట్రిక్షన్ ఎట్ ఆల్ నిక్లి ఓలా తెతొల్లి అండ్ ఆ అమౌంట్ తొలై ಬರೋದು ಅದೇ ಇದನ್ನ ಎಕ್ಸ್ಟ್ರಾ ಮಾಡ್ದು ಅಂಜಲ್ ತೆಪ್ಪಲ್ಲಿ ಅದೇ ಬೊಕ ಸ್ಕೀಮ್ ಪಂಡ ಇರೆಗ ಒಂಜಿ ಟಾಟಾ ಕಂಪನಿದ ಒಂದು ಟ್ರಸ್ಟ್ ಫ್ಯಾಕ್ಟರ್ ಉಪ್ಪುಂಡು ಅಮೌಂಟ್ ಸೇಫ್ ಉಪ್ಪುಂಡು ಅಂಚ ಓಲಾ ಇರೆಗ್ ಪ್ರಾಬ್ಲಮ್ ಬರ ಕಸ್ಟಮರ್ ಓಲಾ ಪ್ರಾಬ್ಲಮ್ ಬರ್ಪುಜಿ ಇಟ್ಸ್ ಅ ಟಾಟಾ ಟ್ರಸ್ಟೆಡ್ ಕಂಪನಿ ಏಕಂದ್ರೆ ಕಸ್ಟಮರ್ಗಳ ಸ್ಕೀಮ್ಗೆ ಅಮೌಂಟ್ ಪಾಡ್ನಾಗ ಸೇವಿಂಗ್ಸ್ ಪ್ಲಾನ್ಗೆ ಅಮೌಂಟ್ ಪಾಡ್ನಾಗ ಟೆನ್ಷನ್ ಫ್ರೀ ಆಯ್ತು ಇನ್ವೆಸ್ಟ್ ಮಾಡ್ಬೋದು ಸರ್ ಖಂಡಿತ ಸೊ ನಿಕ್ಲಿ ಇನ್ವೆಸ್ಟ್ ಮಾಡ್ಕೊಂಡು ನಿಕ್ಲೆಗೋಸ್ಕರ ಸೊ ಬಂಗಾರಗೋಸ್ಕರ ಬಟ್ ಒಂದು ಇಲ್ಲೇ ಖುಷಿ ಉಪ್ಪುಡು ಸೊ ಟಾಟಾ ಅಂತ ಬಂದಾಗ ಏಪಲ ನಮ್ಮ ದೇಶದ ಪರ ಉಪೇರೆನ್ಸ್ ಅಂಚೊಂಜಿ ಇಲ್ಲೇ ಖುಷಿ ಎಂಕಲ್ ಅಂಜಿ ಅರೆದ ಒಂಜಿ ಆರ್ನೊಟ್ಟುಗುಲ್ಲ ಅಂತ ಅನ್ಕೊಂಡ ವಿಷಯ ಸೊ ಥ್ಯಾಂಕ್ ಯು ಸೊ ಮಚ್ ಇಟ್ ವಾಸ್ ವಂಡರ್ಫುಲ್ ಇನ್ಫಾರ್ಮೇಶನ್ ಅಬೌಟ್ ದ ಸ್ಕೀಮ್ ಬಿಕಾಸ್ ಇಟ್ ಈಸ್ ನೀಡೆಡ್ ಜನಗಳಿಗೆ ಇದೊಂದು ಕ್ಲಾರಿಟಿ ದಿಕ್ಕು ತನಿಷ್ಕ್ ಬಂದದಾದ ತನಿಷ್ಕ್ ರಿಯಲಿ ಜನಗಳಿಗೆ ದಾದ ತಿಕ್ಕೊಂಡು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್ ಫಾರ್ ಪರ್ಚೇಸಿಂಗ್ ಪೀರಾ ಖಂಡಿತ ಬಲೆ ಸರ್ ಖಂಡಿತ ಪೀರಾ ವಿಸಿಟ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್. ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್. ಓಕೆ ಎನ್ನ ನಾನು ಪರ್ಚೇಸ್ ವಾರ್ಡ್ ಆ್ಯಂಡ್ ಐ ತೊಟ್ಟು ಎಂಕಂತೂ ಫುಲ್ ಇನ್ಫಾರ್ಮೇಷನ್ ತಿಕ್ಕಿನ ಆ್ಯಂಡ್ ಈ ವಿಡಿಯೋದ ಮುಖ್ಯನ ನಿಕ್ಲೆಗ್ಲ ಜ್ಯುವೆಲರಿ ಪಣ್ಣದಾದ ಸೊ ಅವರು ಕ್ಯಾರೆಟ್ ಪಣ್ಣದಾದ ಅವ್ರು ಉಪಯೋಗಿಸಿದ ವಿಷಯದಾದ ಇದು ಮಾದ ಕಂಪ್ಲೀಟ್ ಡೀಟೇಲ್ಸ್ ತಿಕ್ಕಿಡ್ದಿನ್ವೆ ಸೊ ಎನ್ನ ಮೇನ್ ಉದ್ದೇಶ ಈ ವಿಡಿಯೋ ಅನ್ಕೊಂಡ್ರೆ ನಾವು ನಿಕ್ಲೆಗೆ ಬಂಗಾರ ದೇತೊನ್ನಾಗ ಅದ್ರ ಬಗ್ಗೆ ಒಂಚೂರು ನಾಲೆಜ್ ಪಡೆದು ಮಾತ್ರ ಸಂಚಾರ ಲೈಕ್ ಮಾಡ್ಲೇ ಶೇರ್ ಮಾಡ್ಲೇ ಥ್ಯಾಂಕ್ ಯು ಸೋ ಮಚ್.